ತಾಲೂಕು ನಿಡಗಲ್ ಹೋಬಳಿ ವ್ಯಾಪ್ತಿಯಲ್ಲಿರುವ ಗುಜ್ಜನಡು ಗ್ರಾಮ ಪಂಚಾಯಿತಿ ಸಮಾಜ ಸೇವಕರಾದ ಸಾಯಿ ಸುಮನ ಹನುಮಂತರಾಯಪ್ಪ ಅವರ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದೇವಲಕೆರೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಮತ್ತು ಪುಸ್ತಕಗಳನ್ನು, ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದರು. ಈ ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು ಈರಣ್ಣ, ನರಸಿಂಹನಾಯಕ, ರಾಮಚಂದ್ರಪ್ಪ, ಅಶ್ವಥಪ್ಪ, ದೇವರಾಜ್, ಕೆಪಿ ಲಿಂಗಣ್ಣ, ಅಜಯ್ ಗೌಡ, ಗೌತಮ್, ಶಾಲಾ ಮುಖ್ಯೋಪಾಧ್ಯಾಯರು ಭಾರತಿ ಎಚ್ ಹಾಗೂ ಅತಿಥಿ ಶಿಕ್ಷಕರಾದ ಲೋಕೇಶ್ ಉಪಸ್ಥಿತರಿದ್ದರು. ಬಂದಾಗ ನಮ್ಮ ಭಾರತಿ ಮೇಡಮ್ ಅವರು ಹೇಳಿದ್ರು, ಏನಣ್ಣ ಎಲ್ಲ ಸ್ಕೂಲಲ್ಲೂ ಈ ಥರ ಮೇಡಮ್ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ನೀವು ಯಾವಾಗಲೂ ಅವ್ರ ಜೊತೆ ಇರ್ತೀರಾ, ನಮ್ಮ ಸ್ಕೂಲ್ಗೆ ಏನಾದರೂ ಒಂದು ಕೊಡಿಸ್ಕೊಡ್ರಿ ಅಂತ ಹೇಳ್ಬಿಟ್ಟು ಅವತ್ತೇ ಹೇಳಿದ್ದೆ ಅಕ್ಕ ಅವ್ರಿಗೆ, ಅಕ್ಕ ಈ ಥರ ನಮ್ಮ ಸ್ಕೂಲಲ್ಲಿ ನಮ್ಮ ಭಾರತಿ ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಬ್ಯಾಗ್ಸ್ ಎಲ್ಲ ತುಂಬ ಹಿಂದೆನೇ ರೆಡಿ ಮಾಡಿಸಿದ್ರು ಎಲ್ಲ, ಆದರೆ ಮತ್ತೆ ಬೇರೆ ಬೇರೆ ಅವ್ರಿಗೆ ಕೆಲಸಗಳಿದ್ದ ಕಾರಣದಿಂದ ಕೊಡೋಕ್ಕಾಗಿರಲಿಲ್ಲ. ಆ ಒಂದು ಶುಭ ದಿನ ಇವತ್ತು ಅವ್ರ ಹುಟ್ಟುಹಬ್ಬದಿಂದ ಶಾಲಾ ಮಕ್ಕಳಿಗೆಲ್ಲ ಬ್ಯಾಗ್ಸು ಮತ್ತು ಕಲಿಕಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಮತ್ತೊಮ್ಮೆ ಅವ್ರಿಗೆಲ್ಲ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲ ಅಭಿನಂದನೆಗಳನ್ನು ತಿಳಿಸ್ತಾ